ಇನಿ ವಿಶೇಷವಾದ ಸೋಮೇಶ್ವರ ತೀರ್ಥಸ್ಥಾನಗ ನಮ್ಮ ಮಾತೇರ್ಲ ಬೈದ ತೀರ್ಥಸ್ಥಾನದ ವಿಶೇಷತೆ ಬಣ್ಣಗ ಸೋನ ತಿಂಗಳದ ಅಮಾವಾಸ್ಯದ ಅನಿಬರ್ಪಣಂಚಿನ ಈ ಒಂಜಿ ತೀರ್ಥ ಮೂಲ ಮೀಂಡ ನಮ್ಮ ಆರೋಗ್ಯಕ್ಕೆ ಮಸ್ತ್ ಎಡ್ಡೆ ಪನ್ಪುನ ಒಂಜಿ ಪ್ರತೀತಿ ಉಂಡು ಚರ್ಮ ರೋಗಕ್ಕೆ ಪುರ ನಿವಾರಣೆ ಆಪುನ ಪನ್ಪುನ ಈ ಒಂಜಿ ವಿಶೇಷ ಒಂದು ಆಯ್ನ ಸ್ಥಳಟ್ಟು ಸುಮಾರು ಭಕ್ತೇರಿನಿ ಕಾಂಡಿಡ್ದಿಂಚ ಬರೊಂದೇ ಉಲ್ಲೇರು ಇಡೀ ಭಕ್ತರು ಸೇರಿದು ಮಾತೆರೆಗ್ಲ ಪತ್ತಿನಕ್ಲೆ ಮಾತೆರೆಗ್ಲ ಎಡ್ಡಾವಿಡ್ ಬಂದು ಸೋಮನಾಥ ದೇವರ ನಟ್ಟೊಂದುಲ್ಲ ಈ ಪುಣ್ಯಕ್ಷೇತ್ರ ಸೋಮನಾಥ ದೇವಸ್ಥಾನ ಪಣ್ಣಾಗ ಪರಶುರಾಮ ಶಿಷ್ಟಿರು ಒಂಜಿ ಆನೆ ಅಬ್ಬಕ್ಕ ದೇವಿ ಕಟ್ಟಿನಂಚಿನ ಕ್ಷೇತ್ರ ಈ ಕಡಲ ಬರಿಟ್ಟು ಒಂಜಿ ಉಪಚಿನ ಕ್ಷೇತ್ರ ಪಣ್ಣನಾಗ ಎಟ್ಟೊಂಜಿ ಪವಿತ್ರ ಪಣ್ಣಾಗ ಈ ಸೋನ ತಿಂಗಳು ನಡಪುನ ಅಮಾವಾಸ್ಯದ ದಿನಾಗ ಈ ಕ್ಷೇತ್ರದ ಒಂಜಿ ತೀರ್ಥ ಮೀಂಡ ನಂಕು ಬರ್ಪಿನ ಕೆಲವು ಕಷ್ಟ ನಷ್ಟ ಪರಿಹಾರ ಮನ್ಕೊಂಡು ಅಂಚನೆ ಕ್ಷೇತ್ರೋಡು ಒಂಜಿ ಅಮಾವಾಸ್ಯದ ಅಂತ ಕೆಲವು ರಾಯರು ಗುರ್ತು ಅಂಚನೆ ಚರ್ಮ ರೋಗ ಇನ್ನು ಪೂರ ನಿವಾರಣೆ ಮಂತದ್ದು ಆ ಕ್ಷೇತ್ರೋಡು ನಡಪುನ ಪನ್ಪನಂಚಿನ ವಿಶೇಷ ಉಂಟು ಐಕ್ಯವಾಡ ಸರ್ವ ರೀತಿಯಲ್ಲ 4 ದಿಕ್ಕು 4 ಉರ್ಲ ಸಾವಿರಲ್ಲೇ ಸೇರಿದು ಈ ಕ್ಷೇತ್ರ ಬರ್ತದೆ ತೀರ್ಥ ಒಂದು ಈ ಕ್ಷೇತ್ರದ ಮುನ್ನೆ ಪ್ರಸಾದ ಸ್ವೀಕಾರ ಮಂತೊಂದು ದುಂಬಗೊಂಜಿ ಭವಿಷ್ಯತ್ತಿನ ಎಡ್ಡೆ ರೀತಿ ನಡಪುಡುವ ಪಣ್ಣದ ದೇವರನ್ನ ಪಾದ ಮತ್ತು ನಟೊಂದುಲ್ಲೇರು ಅಪಗಣಕ್ಲೆ ಖಂಡಿತ ಬಂಡದು ಈ ಕ್ಷೇತ್ರದ ತೀರ್ಥ ಮೀದಿ ದೇವರ ಸನ್ನಿಧಾನದ ಪವಿತ್ರ ಭವಿಷ್ಯತ್ ಎಡ್ಡೆ ರೀತಿ ನಡಪುಣ ಪಂಪಿನ ಒಂಜಿ ವಿಶೇಷ ನಡಪಾದ ಕೊಟ್ಟಿನ ಪುಣ್ಯಕೀರ್ತಿ ಕ್ಷೇತ್ರ ಸನ್ಯಾಸಿ ಧನ್ಯವಾದ ಎಂಕಲೊಂಜಿ ಮೂಜಿ ವರ್ಷ ಇಂಚ ಬರೋದಿಲ್ಲ ಎಂಕಲ ಒಂಜೆ ಮರೋಳಿ ಬೊಕ್ಕೊಂಜಿ ಪಂಪೇಲು ಒಂಜಿ ಗರೋಡಿ ಬೊಕ್ಕೊಂಜಿ ಮುಲ್ಪ ಮೂಡಬೇದ್ರೆ ಹಿಡ್ದಿಂಚ ಈ ಮೂಜಿಗೆ ಕಾಯಿದ್ರ ಭತ್ತದ ಮೀದು ಓಪಿನಿ ಅಂಕಲ್ ಎನ್ನ ಬುಧಾರು ನವೀನ ಅಂದದು ಮರಳಿ ಬೊಕ್ಕರ ಮನ ಚೇತನ್ ಪಂಪೇಲು ಬೊಕ್ಕೊಂಜಿ ಸಂತೋಷು ಬೊಕ್ಕೊಂಜಿ ನರೇಶ್ವರ ಬಂಡದು ಗರುಡಿ ಜೀವರಕ್ಷಕ ಮೊಗೇರಪಟ್ಟಣ ಐಜುಗಾರ ಸಂಘ ನೆತ್ತ ಒತ್ತಿಟ್ಟು ಎಂಗಳು ವರ್ಷಂ ಪ್ರತಿ ಶ್ರಾವಣ ಶುಕ್ರ ಅಮಾವಾಸ್ಯದ ತೀರ್ಥಸ್ಥಾನವನ್ನು ಮನಪುರ ಭಕ್ತಾದಿನಗಳೇನು ಜೀವರಕ್ಷಣೆ ಮಲ್ಪರೆ ಮಾಡೋದು ಎಂಗುಲೊಟ್ಟ ಒಂಜಿ ದೇವರ ಪುಣ್ಯ ಕಾರ್ಯ ಭಾಗವಹಿಸೋದಿಲ್ಲ ಕಮ್ಮಿ ಒಂಜಿ 35-40 ವರ್ಷ ಮುಂಚೆಲ್ಲ ಎಂಗಳು ಈ ಕಾರ್ಯಕ್ರಮ ಮಂತಂದಿಲ್ಲ ಇನ್ನು ಎಂಗಳು ಒಂಜಿ 10 ಜನ ಬೈದ ಮತ್ತು ಆಮೇಲೆ ಕೆಲಸ ಬಂದೊಂದಿಲ್ಲೇರು ಎನ್ನ ಬುಧರು ರಂಜಿತ್ ಬಂದು ಹೊಸ ಹೆಗನ ಇತ್ಯದ ಅಧ್ಯಕ್ಷರಾದ ವಸಂತ ಪುತ್ರನ್ ಕಾರ್ಯದರ್ಶಿ ಸಮಿತ್ ಕೋಟ್ಯಾನ್ ಬೊಕ್ಕ ಸಂಚಾಲಕರು ಮತ್ತು ಉಲ್ಲೇರು ಮತ್ತು ಕೆಲಸ ಬಂದು ಉಲ್ಲೇರು ಹಾಂ ಎಂಕುಲೊಂಜಿ ಕಮ್ಮಿಡು 4 ಗಂಟೆಗೆ ಬರ್ಪಂಚಿ ಹಾಂ ಬರಬರ್ ರಸ್ ಇತ್ತು ಬೊಕ್ಕ ಈ ಸತಿ ಅಧಿಕ ಮಾಸವಾದದ್ದು 2 ದಿನ ಬೈದು ಅಂಚೆ ಅದು ಒಂತೆ ಕಮ್ಮಿ ಇತ್ತು ಜನ ಎಂಕಲೊಂಜಿ ಪತ್ತು ಇರುವ ಜನ ಇಲ್ಲ ಸಾಧಾರಣ ಒಂಜಿ 35 ವರ್ಷ ಇಂಚೆಲ್ಲ ಬರೋದಿಲ್ಲ ಎಂಗುಲು ಎನ್ನ ಬುಧರು ಸಮಿತ್ ಕೋಟ್ಯಾರ ಮಾಡೋದು ಉಲ್ಲಾಲ ಮೊಗೇರಪಟ್ಟಣ ಈಜುಗಾರ ಸಂಘದ ಬಲು ಎಂಕಲೊಂಜಿ ಕರಿನ 35 ವರ್ಷ ಇಂಚೆಲ್ಲ ಇಂಚಿ ಒಂಜಿ ನಿಸ್ವಾರ್ಥ ಸೇವೆ ಮಲ್ಪರೆ ಬರೋದಿಲ್ಲ ಇನ್ನು ಎಂಕುಲು ಸಾಧಾರಣ ಒಂಜಿ 4 ಗಂಟೆಗೆ ಬೈದ
ಹೊಲ್ತಾಗತ್ತಿ ಎಂದು ಇರ್ನ ಹೊಲ್ತಾ ಕುಪ್ಪೆ ಬದಾವು ವರ್ಷಲ ಬರ್ಪಾರ ಇಡೀಗ ಏತು ವರ್ಷದ ದಿಂಚಿ ಬರೋದಿಲ್ಲ
ಸೌರಾಷ್ಟ್ರ ಸೋಮನಾಥ ಯಾವ ರೀತಿ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಸೌರಾಷ್ಟ್ರ ಸೋಮನಾಥವನ್ನು ಗುಜರಾತಿನಲ್ಲಿ ಸೌರಾಷ್ಟ್ರದಲ್ಲಿ ಯಾವ ರೀತಿ ಸ್ಥಾಪನೆ ಮಾಡಿ ಪೂಜೆ ಮಾಡ್ತಾ ಇದ್ದಾರೋ ಅದೇ ಪ್ರಕಾರವಾಗಿ ನಮ್ಮ ಈ ದಕ್ಷಿಣದಲ್ಲಿ ಒಂದು ಸೋಮನಾಥನ ಸನ್ನಿಧಿಯನ್ನು ರಚಿಸಬೇಕು ಅಂತ ಹೇಳಿ ಹಿಂದಿನ ಜನರು ಅಂದರೆ ನಮ್ಮ ಇಲ್ಲಿಯ ಜನರು ಮುನಿಜನಗಳನ್ನು ಎಲ್ಲ ಒಳಗೊಂಡು ಸುಮಾರು 900 ವರ್ಷಕ್ಕೆ ಮೊದಲು ಈ ಕ್ಷೇತ್ರವನ್ನು ಸ್ಥಾಪನೆ ಮಾಡಿ ಇಲ್ಲಿ ಶಿವನನ್ನು ಎತ್ತರವಾದ ಸ್ಥಳದಲ್ಲಿ ಸಮುದ್ರ ತೀರ ಈ ನಮ್ಮ ಪಶ್ಚಿಮ ಸಮುದ್ರದ ತೀರದಲ್ಲಿ ಸ್ಥಾಪನೆ ಮಾಡಿದರು. ಸೋಮನಾಥ ಎಂಬ ಬಿರುದಾಗಿಂತ ಯಾವನ್ನು ಕೊಟ್ಟು ತನ್ಮೂಲಕ ನಮ್ಮ ಈ ಕ್ಷೇತ್ರಕ್ಕೆ ಈ ಸ್ಥಳಕ್ಕೆ ಸೋಮೇಶ್ವರ ಎಂಬ ಹೆಸರು ಬಂದದೊಂದು ಎಲ್ಲ ತಿಳಿದು ಬಂದಿದೆ. ಅದೇ ಪ್ರಕಾರ ಈ ದೇವಸ್ಥಾನ ನಡೆಸಲಿಕ್ಕೆ ತ್ರಿಕಾಲ ಪೂಜೆಯಲ್ಲಿ ಒಳಗೊಂಡು ಎಲ್ಲ ವಿಧಿವಿಧಾನಗಳಿಂದ ಆಗುವಂತಹ ಪರ್ವಗಳನ್ನು ಹಾಗೂ ವಿಶೇಷಗಳನ್ನು ಜಾತ್ರೆ ಉತ್ಸವ ಇತ್ಯಾದಿಗಳನ್ನೆಲ್ಲವನ್ನು ತಕ್ಕ ಮಟ್ಟಿನಲ್ಲಿ ಸರಿಯಾಗಿ ನಡೆಸಿಕೊಳ್ಬೇಕು, ಯಾವ ಒಂದು ಕುಂದುಕೊರತೆ ಬರಬಾರದು ಎಂಬುದ ಉದ್ದೇಶದಿಂದಾಗಿ ಕೆಲವು ಗ್ರಾಮಗಳನ್ನೆಲ್ಲ ಇದಕ್ಕೆ ಪಡೆದುಕೊಂಡು 9 ಮಾಗಣೆಯಿಂದ ಒಳಗೊಂಡು ದೊಡ್ಡ ಒಂದು ಕ್ಷೇತ್ರ ಇದು. ಈ ಕ್ಷೇತ್ರದಲ್ಲಿ ಇದನ್ನು ನಡೆಸಿಕೊಡಲಿಕ್ಕೆ ತಕ್ಕ ಒಂದು ಏರ್ಪಾಡು ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ ಅಥವಾ ಒಂದು ಆಡಳಿತ ವರ್ಗ, ಅದಕ್ಕೋಸ್ಕರ ಮೊದಲು ಇಲ್ಲಿ ಲೋಕಲ್ ಅಂದರೆ ಸ್ಥಳೀಯ ಜನರನ್ನು ಆಯ್ಕೆ ಮಾಡಿ ಅವರಲ್ಲಿ ಒಬ್ಬರನ್ನು ಆಡಳಿತ ಮುಕ್ತೇಶ್ವರೆಂಬುದಾಗಿ ಮಾಡಿ ಅದರ ಪ್ರಕಾರ ನಡೀತಿತ್ತು. ಕಾಲಕ್ರಮೇಣ ಬದಲಾದ ಹಾಗೆ ಸರ್ಕಾರದ ಅಧೀನಕ್ಕೆ ಒಳಪಟ್ಟು ಇದನ್ನು ಎಂಡೋಮೆಂಟಿನ ಅಂದರೆ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆಯವರು ಪಡೆದುಕೊಂಡು ಅವರ ಒಂದು ನೇಮಕದ ಮೇರೆಗೆ 9 ಜನ ವ್ಯವಸ್ಥಾಪನಾ ಸಮಿತಿ ಎಂಬುದಾಗಿ ಇದನ್ನು ರಚಿಸಿ ಈ ವ್ಯವಸ್ಥಾಪನಾ ಸಮಿತಿಯ ಮೂಲಕ 3 ವರ್ಷ ಅಥವಾ 5 ವರ್ಷದ ಅವಧಿಯಲ್ಲಿ ಅವರು ಯಾವ ರೀತಿ ಅದನ್ನು ಖರ್ಚು ವೆಚ್ಚಗಳನ್ನೆಲ್ಲ ಸರಿದೂಗಿಕೊಂಡು ಬೇಕಾದಂಥ ಆದಾಯಗಳನ್ನೆಲ್ಲ ಬರುವ ಹಾಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನೆಲ್ಲ ಮಾಡಿಕೊಂಡು ಈ ಸ್ಥಳವನ್ನು ನಡೆಸ್ತಾ ಇದ್ದಾರೆ. ಇದರಿಂದ ಇತ್ತೀಚೆಗೆ ಅಂತೂ ಬ್ರಹ್ಮಕಲಶ ಇತ್ಯಾದಿಗಳಾಗಿ ಇಲ್ಲಿ ಇನ್ನಷ್ಟು ಶೋಭೆ ಬಂದಿದೆ. ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಇಲ್ಲಿ ತ್ರಿಕಾಲ ಪೂಜೆ ಅಂದರೆ 3 ಹೊತ್ತು ಪೂಜೆಯು ನಡೀತದೆ, ಯಥಾ ಪ್ರಕಾರವಾಗಿ ನಡೀತಿದೆ. ಹಾಗೆ ಉತ್ಸವಾದಿಗಳು ಲಕ್ಷದೀಪೋತ್ಸವ, ಶಿವರಾತ್ರಿ ಉತ್ಸವ ಹಾಗೂ ಧ್ವಜ ಏರಿಸಿ 5 ದಿನಗಳ ವಾರ್ಷಿಕ ಉತ್ಸವವು ವಿಜೃಂಭಣೆಯಿಂದ ಜರುಗುತ್ತದೆ. ಮಾತ್ರವಲ್ಲದೆ ಪಂಚಪರ್ವ ಅಂದರೆ ಕೊರಳ ಹಬ್ಬ, ಗಣೇಶ ಚತುರ್ಥಿ
ಹಾಗೂ ಅದರಲ್ಲಿ ತೀರ್ಥ ಅಮಾವಾಸ್ಯೆ ಎಂಬುದಾಗಿ ಶ್ರಾವಣ ಮಾಸದಲ್ಲಿ ಅಮಾವಾಸ್ಯೆ ದಿನ ತೀರ್ಥ ಸ್ನಾನ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ವಿಶೇಷವಾದ ಮಹತ್ವ ಕೊಟ್ಟಿದೆ. ಪಕ್ಕದಲ್ಲೇ ಸಮುದ್ರ ಇರುವುದರಿಂದ ಆ ಸಮುದ್ರದಲ್ಲಿ ಸ್ನಾನ ಮಾಡಿ ಆ ತೀರ್ಥ ಸ್ನಾನ ಮಾಡಿ ಇಲ್ಲಿ ಇದು ಉತ್ತರ ಭಾಗದಲ್ಲಿ ಕೆರೆ ಉಂಟು. ಆ ಕೆರೆಯಲ್ಲಿ ಮಿಂದು ದೇವರ ದರ್ಶನ ಪಡೆದು ನಾನಾ ವಿಧವಾದ ಸೇವೆಯನ್ನೆಲ್ಲ ಕೊಟ್ಟು ಪ್ರಸಾದವನ್ನು ಸ್ವೀಕರಿಸಿ ತಮ್ಮ ಅಬಾಹಾಲುಗಳು ಏನು ಇದೆಯೋ ಅದನ್ನು ದೇವರಲ್ಲಿ ನಿವೇದನೆ ಮಾಡಿಕೊಂಡು ಆ ಭಗವಂತನ ಆಶೀರ್ವಾದ ಅನುಗ್ರಹವನ್ನು ಪಡೆದುಕೊಂಡು ಜನರು ಹೋಗ್ತಾ ಇದ್ದಾರೆ. ಇದು ನಡೆದುಕೊಂಡು ಬಂದ ಪದ್ಧತಿ. ಅದೇ ರೀತಿ ಈ ವರ್ಷವೂ ಈಗಿನ ಶ್ರಾವಣ ಮಾಸದ ಕೊನೆಯ ದಿನವಾದ ಅಮಾವಾಸ್ಯೆಯಂದು, ನಿನ್ನೆ ಅಮಾವಾಸ್ಯೆ ಜಾಸ್ತಿ ಇತ್ತು, ಇವತ್ತು ಉದಯಕ್ಕೆ ಅಮಾವಾಸ್ಯೆ ಇರುವುದರಿಂದ ಅಮಾವಾಸ್ಯೆ ಎಂಬುದಾಗಿ ಇವತ್ತೇ ಪರಿಗಣನೆಗೊಳ್ತದೆ. ಹೀಗೆ ಇದನ್ನು ನಾವು ತೀರ್ಥ ಅಮಾವಾಸ್ಯೆ ಎಂಬುದಾಗಿ ನಾವು ಲೆಕ್ಕಕ್ಕೆ ತಗೊಂಡು ಇಲ್ಲಿ ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು, ಈಗ ಮಳೆ ಸ್ವಲ್ಪ ಜಾಸ್ತಿ ಇರುವುದರಿಂದ ಈ ವರ್ಷ ಸ್ವಲ್ಪ ಕಡಿಮೆ ಇರಬಹುದು, ಆದರೂ ಇನ್ನು ಹೊತ್ತಾದ ಹಾಗೆ ಜನರ ಸಂಖ್ಯೆ ಹೆಚ್ಚಾಗ್ತದೆ. ಎಲ್ಲ ಜನರು ಬಂದು ನಾನಾ ವಿಧವಾಗಿ ಅವರು ಕ್ಷೇತ್ರ ಅದು ಶುದ್ಧೀಕರಣಗೊಂಡು ಸನ್ನಿಧಿಗೆ ಬಂದು ದೇವರ ಸೇವೆಯನ್ನೆಲ್ಲ ಮಾಡಿ ಹೋಗ್ತಾ ಇದ್ದಾರೆ. ಹೀಗೆ ಬೆಳವಣಿಗೆಯಲ್ಲಿರುವಂಥ ಈ ಕ್ಷೇತ್ರ ಯಾವುದಕ್ಕೂ ಕಡಿಮೆ ಇಲ್ಲದಂತೆ ತಕ್ಕ ಮಟ್ಟಿಗೆ, ಅಂದರೆ ಅದರ ಖರ್ಚು ವೆಚ್ಚಗಳು ಸರಿತೂಗಲಿಕ್ಕೆ ಬೇಕಾದಂಥ ಆದಾಯವನ್ನು ಪಡೆದುಕೊಂಡು ಮುನ್ನೋಗ್ತಾ ಇದೆ. ಆ ಪರಮಾತ್ಮನ ಅನುಗ್ರಹದಿಂದಾಗಿ ಎಲ್ಲ ಭಕ್ತಗಳು ಬಂದವರೆಲ್ಲರೂ ಏನು ಇಚ್ಛೆಯಿಂದ ಬಂದಿರ್ತಾರೋ, ಏನು ಒಂದು ಆಕಾಂಕ್ಷೆಯಿಂದ, ಏನೋ ಒಂದು ಪ್ರತಿಫಲ ಅಪೇಕ್ಷೆಯಿಂದ ಇಟ್ಟಿದ್ದಾರೋ ಅದನ್ನೆಲ್ಲ ದೇವರಲ್ಲಿ ನಿವೇದನೆ ಮಾಡಿಕೊಂಡು ಆ ಪ್ರತಿಫಲವನ್ನು ಪಡೀತಾ ಇದ್ದಾರೆ. ಆ ಭಗವಂತನೆಲ್ಲರನ್ನು ಅನುಗ್ರಹಿಸ್ತಾ ಇದ್ದಾನೆ, ಮುಂದೆಯೂ ಅನುಗ್ರಹಿಸಲಿ ಎಂಬುದಾಗಿ ನಾವು ಎಲ್ಲರ ಆ ಭಗವಂತನಲ್ಲೂ ಶ್ರದ್ಧಾಪೂರ್ವಕವಾಗಿ